ಕರ್ನಾಟಕದ ಎಲ್ಲ ಜಿಲ್ಲೆಯವರಿಗೂ ಕಾಪಿನಾಡು ಚಂದು ಮಾಡ್ತಿರುವ ನಮಸ್ಕಾರಗಳು. ನಾನು ಒಬ್ಬ ಆಟೋ ಡ್ರೈವರು. ನಾನು ಆಟೋ ಓಡಿಸೇ ಜೀವನ ಮಾಡಬೇಕು, ಯಾಕಂದರೆ ನಾನು ದುಡಿದ್ರೆ ನನ್ನ ಹೊಟ್ಟೆಗೆ ಜೀವನ ಆಗೋದು. ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಪಿನಾಡು ಚಂದು ಅವರ ಒಂದಿಷ್ಟು ವಿಚಾರದ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವ ಹೆಸರುಗಳಲ್ಲಿ ಕಾಪಿನಾಡು ಚಂದು ಕೂಡ ಒಬ್ರು. ಇವರು ಮೂಲತಃ ಮಲೆನಾಡಿನವರು. ಪಕ್ಕಾ ಪುನೀತ್ ರಾಜ್ಕುಮಾರ್ ಹಾಗೆ ಶಿವಣ್ಣನ ಅಭಿಮಾನಿ. ಶಂಕರಣ್ಣ ಅಂತ ಹೇಳಿದ್ರೆ ಇವರಿಗೆ ಬಲು ಇಷ್ಟ. ವೃತ್ತಿಯಲ್ಲಿ ಆಟೋ ಚಾಲಕ, ಹಾಡುವುದೇ ಇವರ ಹವ್ಯಾಸ. ಒಂದಿಷ್ಟು ಅಭಿಮಾನಿ ಸಂಘಗಳಿವೆ, ಹಾಗೆ ಅದೆಷ್ಟೋ ಕಡೆಗಳಲ್ಲಿ ಇವರಿಗೆ ಸನ್ಮಾನ ಕೂಡ ನಡೆದಿದೆ. ಒಂದಿಷ್ಟು ಟ್ರೋಲಿಗರಿಗೆ ಇವರು ಆಹಾರ ಕೂಡ ಆಗಿದ್ದಾರೆ. ಇತ್ತೀಚೆಗೆ ಅದ್ಯಾವುದೊಂದು ಟ್ರೋಲ್ನಲ್ಲಿ ಚಂದು ಅವರ ಒಂದು ಹಾಡನ್ನ ಹಾಕಿದ್ರು. ನಂಗೆ ಶಾಕ್ ಆಗೋಯ್ತು. ನಿಜವಾಗ್ಲೂ ಇಲ್ಲಿ ಚಂದು ಅವರನ್ನ ಇವರು ಟ್ರೋಲ್ ಮಾಡ್ತಾ ಇದ್ದಾರೋ ಅಥವಾ ಆ ಟ್ರೋಲಿಗನೇ ಅವನನ್ನೇ ಒಂದು ಟ್ರೋಲ್ ಮಾಡ್ತಾ ಇದ್ದಾನೋ ಅಂತ. ಯಾಕಂತ ಹೇಳಿದ್ರೆ ಆತನ ಮುಖ ನೋಡಿದ್ರೆ ನಗು ಬರುತ್ತೆ, ಆ ತರ ಇದ್ದ ಆತ. ಅವನು ಈ ಚಂದು ಅವರನ್ನ ಟ್ರೋಲ್ ಮಾಡ್ತಾ ಇದ್ದಾನೆ. ಅವನು ಹೇಳುವ ಪ್ರಕಾರ ಚಂದು ಅವರ ಹಾಡು ಏನು ಚೆನ್ನಾಗಿಲ್ವಂತೆ, ಹಂಗಂತೆ ಹಿಂಗಂತೆ, ಕರ್ಕಶವಾಗಿದೆಯಂತೆ. ಆದ್ರೆ ಆತನ ಮಾತೆ ಕರ್ಕಶವಾಗಿತ್ತು. ಚಂದು ಅವರು ಸುಶ್ರಾವ್ಯವಾಗಿ ತುಂಬಾನೇ ಚೆನ್ನಾಗಿ ಹಾಡ್ತಾರೆ. ಆದ್ರೆ ಅವರು ಹಾಡುವ ಹಾಡು ಮಾತ್ರ ಯಾವುದು ಕೂಡ ಸಿನಿಮಾದಲ್ಲ. ಅದೇನೋ ಮನಸ್ಸಿಗೆ ಬಂದಂತೆ, ಮನಸ್ಸಿಗೆ ತೋಚಿದಂತೆ ಹಾಡ್ತಾರೆ. ಇದರಿಂದಾಗಿ ಅವರು ಟ್ರೋಲ್ ಆಗ್ತಾರೆ ಹೊರತಾಗಿ ಅವರ ಸ್ವರ ಕೆಟ್ಟದಾಗಿದೆ ಅಂತಲ್ಲ. ಸಾವಿಲ್ಲ ನೋವಿಲ್ಲ ನನಗೆ ಎಲ್ಲ, ಅಮ್ಮ ಎಂದು ಕರೆದಾಗ ಬರಲೇ ಇಲ್ಲ. ಅಮ್ಮ ಅಮ್ಮ ಪ್ರೀತಿಯ ಅಮ್ಮ, ಅಮ್ಮ ಅಮ್ಮ ಪ್ರೀತಿಯ ಅಮ್ಮ. ಕಾಪಿನಾಡು ಚಂದು ಅವರು ಶಿವಣ್ಣ ಹಾಗೆ ಅಪ್ಪು ಅವರ ಫ್ಯಾನ್ ಆಗಿದ್ರು ಕೂಡ ಬೇರೆ ಯಾವ ನಟರನ್ನ ಇಷ್ಟಪಡದಂತಹ ವ್ಯಕ್ತಿಯಲ್ಲ. ಇವರು ಎಲ್ಲಾ ನಟರನ್ನ ಕೂಡ ಇಷ್ಟಪಡ್ತಾರೆ. ಹಾಗೆ ಇವರು ನಮ್ಮ ಡಿ ಬಾಸ್ ಅವರನ್ನ ಕೂಡ ತುಂಬಾನೇ ಇಷ್ಟಪಡ್ತಾರೆ. ದರ್ಶನ್ ಅವರ ಎಲ್ಲಾ ಸಿನಿಮಾಗಳನ್ನ ಕೂಡ ಇವರು ಚಿತ್ರಮಂದಿರದಲ್ಲೇ ವೀಕ್ಷಿಸಿದ್ದಾರೆ. ಹಾಗೆ ಇವರು ನಮ್ಮ ಡಿ ಬಾಸ್ ಅವರಿಗಾಗಿಯೇ ಒಂದು ಹಾಡನ್ನ ಹಾಡಿದ್ದಾರೆ. ಕನ್ನಡ ನಾಡು, ಕನ್ನಡ ಮಾತು, ಕನ್ನಡ ಜಲ, ಕನ್ನಡ ಮಣ್ಣು, ಈ ನಾಡಲ್ಲಿ ಹುಟ್ಟಿ ಈ ನಾಡಲ್ಲಿ ಬೆಳೆದವರು ಡಿ 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 ಬಾಸು, ಇವರೇ ನಮ್ಮ ಬಾಸು, ನಮ್ಮ ಪ್ರೀತಿಯ ಡಿ ಬಾಸು, ಡಿ 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 ಬಾಸು. ಉತ್ತಮವಾದಂತ ಸಿರಿಕಂಠ ಚಂದು ಅವರಿಗಿದೆ. ಆದ್ರೆ ಅವರಿಗೆ ಸರಿಯಾದಂತಹ ಪ್ಲಾಟ್ಫಾರ್ಮ್ ಸಿಗಲಿಲ್ಲ. ವೇದಿಕೆ ಸಿಗದಿದ್ದ ಕಾರಣವಾಗಿ ಅವರು ಸಾಮಾಜಿಕ ಜಾಲತಾಣಗಳ ಮೂಲಕ ಹಾಡುಗಳನ್ನ ಹಾಡ್ತಾ ಇದ್ದಾರೆ. ಭಾಷೆಗೆ ಭಗವಂತ, ಪ್ರೀತಿಗೆ ಗುಣವಂತ, ಮನಸ್ಸಿಗೆ ಗುಣವಂತ, ಮಮತೆಗೆ ಸಿರಿವಂತ. ಅದು ಯಾರ್ಯಾರಿಗೂ ಕೆಟ್ಟದಾಗಿ ಕರ್ಕಶವಾಗಿ ಹಾಡುವವರಿಗೂ ಕೂಡ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ರು. ಒಂದಿಷ್ಟು ವಾಹಿನಿಗಳು ಅದ್ಯಾರೋ ಒಬ್ರು ಪುಣ್ಯಾತ್ಮರನ್ನ ಕರ್ಕೊಂಡು ಬಂದು ಕೆಟ್ಟದಾಗಿ ಹಾಡನ್ನ ಹಾಡಿಸಿ ನೀವು ಸಿನಿಮಾದಲ್ಲಿ ಹೀರೋ ಆಗಿ ನಟಿಸ್ತೀರಾ ಅಂತಾನೂ ಕೇಳಿದ್ರು. ಆದ್ರೆ ಆ ಯಪ್ಪ ಇವಾಗ ಇಲ್ಲ ಬಿಡಿ, ಮಿಂಚಿನಂತೆ ಬಂದು ಮಿಂಚಿನಂತೆ ಮರೆಯಾಗಿ ಹೋದ್ರು. ನಾವು ಅವರ ಬಗ್ಗೆನೂ ಕೆಟ್ಟದಾಗಿ ಹೇಳ್ತಾ ಇಲ್ಲ, ಆದ್ರೆ ಹಾಡನ್ನ ಮತ್ತೆ ಕುಳಗೆಡಿಸಿದ್ರು. ಆದ್ರೆ ಕಾಪಿನಾಡು ಚಂದು ಅವರು ಆಗಲ್ಲ, ತುಂಬಾನೇ ಚೆನ್ನಾಗಿ ಆಡ್ತಾರೆ. ಆದ್ರೆ ಅವರಿಗೆ ವೇದಿಕೆ ಸರಿಯಾಗಿ ಸಿಕ್ಕಿಲ್ಲ. ಇಂಥ ಕಾಪಿನಾಡು ಚಂದು ಅವರು KGF ಚಾಪ್ಟರ್ 3 ಸಿನಿಮಾಗಾಗಿ ಒಂದು ಹಾಡನ್ನ ಹಾಡಿದ್ದಾರೆ. ಸಿನಿಮಾ ಇನ್ನೂ ಕೂಡ ಟೇಕಪ್ಪೇ ಆಗಿಲ್ಲ, ಬರುತ್ತೆ ಅಂತ ಮಾತಿದೆ ಅಷ್ಟೇ. ಸ್ಕ್ರಿಪ್ಟ್ ಕೆಲಸ ಕೂಡ ನಡೀತಾ ಇದೆ ಅಷ್ಟೇ. ಹೇಗಿರ್ಬೇಕಾದ್ರೆ ಕಾಪಿನಾಡು ಚಂದು ಅವರು ಈ ಚಿತ್ರಕ್ಕಾಗಿ ಒಂದು ಹಾಡನ್ನ ಅರ್ಪಿಸಿದ್ದಾರೆ. ನಾನು ಪುನೀತಣ್ಣ ಶಿವಣ್ಣನವರ ಅಭಿಮಾನಿ. SR ಗೂಗ್ಲಿ ಮತ್ತೆ ರಾಜವಲ್ಲಿ ಅವೆಲ್ಲ ನೋಡಿದೀನಿ. SR ಅಂದ್ರೆ ನಂಗೂ ತುಂಬಾ ಇಷ್ಟ. SR ಗೋಸ್ಕರನೇ KGF 3 ಬರುತ್ತಾ ಬಿಡುತ್ತಾ ಗೊತ್ತಿಲ್ಲ. KGF 3 3ನೇ ಹಾಡು ನಾನು ಮಾಡ್ತಾ ಇದ್ದೀನಿ. ಕನ್ನಡದ ಮಾತು ಚಂದ, ಕನ್ನಡದ ಮಣ್ಣು ಚಂದ, ಕನ್ನಡಿಗ ನಾನೇ ಎಂದ ಓ KGF, ಓ KGF. ಕನ್ನಡದ ಮಾತು ಚಂದ, ಕನ್ನಡದ ಮಣ್ಣು ಚಂದ, ಕನ್ನಡಿಗ ನಾನೇ ಎಂದ ಓ KGF, ಓ KGF. ಅದೇನೇ ಇರಲಿ, ಕಾಪಿನಾಡು ಚಂದು ಅವರಿಗೆ ಒಂದು ಒಳ್ಳೆಯ ವೇದಿಕೆ ಸಿಗ್ಲಿ. ಹಾಗೆ ಒಂದಿಷ್ಟು ಸಿನಿಮಾಗಳಾಗಿರ್ಬೋದು ಅಥವಾ ಅದು ಯಾವುದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಆಗಿರ್ಬೋದು, ಅವರಿಗೆ ಒಂದು ವೇದಿಕೆ ಸಿಗ್ಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಕಾಪಿನಾಡೆ ಚಂದು, ನಿಮ್ಮಲ್ಲಾನೇ ಬಂದು ಪ್ರೀತಿ ತುಂಬಿದರೆಂದು
ಪ್ರೀತಿ ತುಂಬಿದರೆಂದು ಮರೆಯಲಾಗದೆಂದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.